ಗಂಜಿಮಠದ ನಾರಳ ಶ್ರೀ ಸೀತಾರಾಮ ಭಜನಾ ಮಂದಿರದ 60ನೇ ವರ್ಷದ ಸಂಭ್ರಮಾಚರಣೆಯ ಪ್ರಯುಕ್ತ 61ನೇ ಭಜನಾ ಮಂಗಲೋತ್ಸವ ಸಹಿತ ಅಖಂಡ ಭಜನಾ ಮಂಗಲೋತ್ಸವ ಕಾರ್ಯಕ್ರಮವು ಸಂಭ್ರಮದಿಂದ ನಡೆಯುತ್ತಾ ಇದೆ. ಫೆಬ್ರವರಿ 19ರಿಂದ ಕಾರ್ಯಕ್ರಮ ಆರಂಭಗೊಂಡಿದ್ದು ಫೆಬ್ರವರಿ 22ರವರೆಗೆ ಮುಂದುವರಿಯಲಿದೆ. ಜಿಲ್ಲೆಯ ನಾನಾ ಪ್ರಸಿದ್ಧ ಭಜನಾ ತಂಡಗಳ ಮೂಲಕ ಭಜನಾ ಸಂಕೀರ್ತನೆ ಅಖಂಡವಾಗಿ ನಡೆಯುತ್ತಾ ಇದೆ. 60 ವರ್ಷಗಳ ಹಿಂದೆ ಮಂಗಳೂರು ತಾಲೂಕಿನ ಗಂಜಿಮಠದ ನಾರಳದ ಶ್ರೀ ಸೀತಾರಾಮ ಭಜನಾ ಮಂದಿರದಲ್ಲಿ ಆರಂಭಗೊಂಡ ಭಜನಾ ಸಂಕೀರ್ತನಾ ಸೇವೆಗೆ 60 ವರ್ಷಗಳು ಸಂದಿದೆ. ಈ ಸಂಭ್ರಮದ ಹಿನ್ನೆಲೆಯಲ್ಲಿ 61ನೇ ವರ್ಷದ ವಾರ್ಷಿಕ ಮಂಗಲೋತ್ಸವ ಸಹಿತ ಅಖಂಡ ಭಜನಾ ಮಂಗಲೋತ್ಸವ ಸಂಭ್ರಮದಿಂದ ನಡೆಯುತ್ತಿದೆ. ಫೆಬ್ರವರಿ 19ರಿಂದ ಕಾರ್ಯಕ್ರಮ ಆರಂಭಗೊಂಡಿದ್ದು ಜಿಲ್ಲೆಯ ಅನೇಕ ಪ್ರಸಿದ್ಧ ಭಜನಾ ತಂಡಗಳ ಮೂಲಕ ಭಜನಾ ಸಂಕೀರ್ತನೆಯು ಅಖಂಡವಾಗಿ ವಿಜೃಂಭಣೆಯಿಂದ ನಡೆಯುತ್ತಿದೆ. ಅಖಂಡ ಭಜನಾ ಕಾರ್ಯಕ್ರಮದ 2ನೇ ದಿನವಾದ ಗುರುವಾರ ಶ್ರೀ ಸೀತಾರಾಮ ಭಜನಾ ಮಂದಿರಕ್ಕೆ ಉಡುಪಿ ಸೋದೆ ಶ್ರೀ ವಾದಿರಾಜ ಮಠದ ಮಠಾಧೀಶ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಗಳು ಭೇಟಿ ನೀಡಿದರು. ಮಂದಿರದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಶ್ರೀಗಳಿಗೆ ಮಂದಿರದ ಆಡಳಿತ ಮಂಡಳಿಯ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತವನ್ನ ಕೋರಲಾಯಿತು. ಈ ಸಂದರ್ಭದಲ್ಲಿ ಆಶೀರ್ವಚನ ನೀಡಿದ ಶ್ರೀಗಳು ದೇವರ ದಯೆ ಬೇಕು ಎನ್ನುವುದು ಎಲ್ಲರ ಆಶಯ. ಆದರೆ ದೇವರ ದಯೆ ಬೇಕೆಂದರೆ ದೇವರ ನಾಮ ಸಂಕೀರ್ತನೆ ಮಾಡಬೇಕು, ಜೊತೆಗೆ ಭಕ್ತಿಯೂ ಇರಬೇಕು. ಭಗವಂತನೆಡೆಗೆ ಇರುವ ಭಕ್ತಿಯೇ ಪ್ರೀತಿ. ಭಕ್ತಿ ಇದ್ದಲ್ಲಿ ಮಾತ್ರ ನಾವು ಮಾಡಿದ ಭಕ್ತಿಗೆ ಫಲ ಬರುತ್ತದೆ ಎಂದು ಅಭಿಪ್ರಾಯಪಟ್ಟರು. ಎಂಕಲ ಮನಸದ ಬೇನೆನ್ನಿ ದೇವೇರ್ನ ಎದುರು ಉಂತದ ಪಂಡಂದ ಅಂಡ ಆ ಕಷ್ಟ ಪೂರ ಪರಿಹಾರ ಆಪುಂಡು ನೇನು ಪೂರ ಎಂಕ್ಲ ಪರಂಪರೆ ನಮ್ಮೊಂದು ಬೈದ ಅಂಚಿನ ಪರಂಪರೆ ಎಂಕಲೆಗೊಂಡು ಎಂಕಲೆ ತುಳುನಾಡದ ಮಣ್ಣುಡು ಉಂಡು ಐಡದ ಅವರನೇ ಈ ಎಂಕಲ ಸಂಸ್ಕೃತಿ ಪರಂಪರೆ ಈತ ಸಮಯ ಉರಿಯರಿಗೆ ಸಾಧ್ಯ ಉಂಡು. ಎಂಕಲ ಭಜನಾ ಮಂದಿರ ಆಡದವರ, ಮಠ ಮಂದಿರ ಆಡದವರ, ದೇವಸ್ಥಾನಗಳು ಆಡದವರ, ದೈವಸ್ಥಾನ ಆಡದವರದ ಈತ ಎಂಕಲ ಸಂಸ್ಕೃತಿ ಉರಿಯರೆ ಸಾಧ್ಯ ಉಂಡು. ಎಂಕಲ ಜೋಕಲೆಗಳ ಎಂಕಲ ಸಂಸ್ಕೃತಿ ಪರಂಪರೆಯನ್ನು ಉರಿಬೋವನ ಆ ಜವಾಬ್ದಾರಿ ಎಂಕಲ ಜವಣೆರೆಗೊಂಡು ಆ ಇಂಚನೆ ಈ ಒಂದು ಭಜನಾ ಕಾರ್ಯಕ್ರಮ ನಿರಂತರವಾದ ಮುಂದುವರಿಯೋಡಿ ಈ ಮಣ್ಣು ತಾಳದ ಶಬ್ದ ಏಪಲ್ಲ ಮುಲ್ಲ ಎಂಕ್ಲಕ್ಕೆ ಏನೊಂದಿಪ್ಪಡು ಆ ಎಂಕಲ್ನ ಜೋಕುಲ್ಲ ದುಂಬಗು ನೀನು ಮುಂದೆ ಒಂದು ಇನ್ನಿಕ್ಕೆ 70 ವರ್ಷ ಅಂಡ ನನಗೊಂದು ಎಂಕಲ ಒಂದು 70 ವರ್ಷ ಆಯ್ತು, 75 ವರ್ಷ ಆಯ್ತು. ನಾನು ಒಂದೊಂದು ಶತಮಾನೋತ್ಸವಲ್ಲ ಮುಲ್ಲ ಆಚರಣೆ ಆವಡು ಆ ಉತ್ಸವ ಎಂಕಲ್ ಮಾತ್ರ ಕಣ್ಣು ಜಿಂಜ ಎಂಗೆ ತೂಡು ಪಂದು ಆ ದೇವರ ವಿಶೇಷವಾದ ಪ್ರಾರ್ಥನೆ ಮಲ್ದದು. ಈ ಸಂದರ್ಭದಲ್ಲಿ ಮಂದಿರದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ವಿನೋದ್ ಶೆಟ್ಟಿ, ಗೌರವ ಕಾರ್ಯದರ್ಶಿ ಭಾಸ್ಕರ್ ಭಟ್ ಮತ್ತಿತರ ಪ್ರಮುಖರು ಉಪಸ್ಥಿತರಿದ್ದರು. ಮಂದಿರದಲ್ಲಿ ಭಜನಾ ಸಂಕೀರ್ತನೆಯು ಫೆಬ್ರವರಿ 19ರ ಸೂರ್ಯೋದಯದಿಂದ ಆರಂಭಗೊಂಡಿದ್ದು ಫೆಬ್ರವರಿ 22ರ ಸೂರ್ಯೋದಯದವರೆಗೆ ಮುಂದುವರಿಯಲಿದೆ. ಫೆಬ್ರವರಿ 22ರ ಬೆಳಗ್ಗೆ ಭಜನಾ ಮಹಾಮಂಗಲೋತ್ಸವ ನಡೆಯಲಿದ್ದು ಬಳಿಕ ಮಹಾಪೂಜೆ, ಪ್ರಸಾದ ವಿತರಣೆ ನಡೆಯಲಿದೆ. ಬಳಿಕ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜೆ, ಪ್ರವಚನ, ಭಕ್ತಿ ಗಾಯನ ಮತ್ತು ವಾರದ ಭಜನೆ ಮಹಾಪೂಜೆ ನಡೆಯಲಿದೆ. ಅಪರಾಹ್ನ 2:30ರಿಂದ ಗೀತ ಸಾಹಿತ್ಯ ಸಂಭ್ರಮ ಮತ್ತು ರಾತ್ರಿ 8ರಿಂದ ಯಕ್ಷಗಾನ ಬಯಲಾಟವೂ ನಡೆಯಲಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್ 24/7 ಮಂಗಳೂರು.